ಸದ್ಯಕ್ಕೆ ಫುಲ್ಲು ರಾಶಿ 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 ಇದೆ. ಸೊ ಬಟ್ಟೆಗಳೆಲ್ಲ ಮತ್ತೆ ಕೆಲವೊಂದು ಕೆಲಸ ಎಲ್ಲ ಉಂಟು. ಸೊ ಅದನ್ನು ನೀಟಾಗೆಲ್ಲ ಮರ್ಚಲಿಕ್ಕೆ ಉಂಟು. ಎಸ್, ಇವರ ಡ್ರೆಸ್ ಎಲ್ಲ ಆಯ್ತು ಮರ್ಚಿ. ನೋಡಿ, ನನ್ನ ಡ್ರೆಸ್ ಎಲ್ಲ ಉಂಟು ಕೆಲವು. ಎಸ್, ಫಸ್ಟ್ ಈಗ ನಾನು ನನ್ನ ಧಾರೆ ಸೀರೆ ಯಾವುದು ಅಂತ ತೋರಿಸ್ತೇನೆ. ಧಾರೆ ಸೀರೆದು ಬ್ಲೌಸ್ ಡಿಸೈನ್ ನೋಡಿ, ಚೆನ್ನಾಗುಂಟಾ? ಮನೆಗೆ ಗಂಡು ನೋಡಿಕೆ ಬರ್ತಾರಲ್ಲ, ಸೊ ಆ ಟೈಮಲ್ಲಿ ತೆಗೆದ ಸಾರಿ. ಇದಕ್ಕೆ 3,500 ಕೊಟ್ಟಿದ್ದೇನೆ, ರಾಧಾಸಲ್ಲಿ ಪರ್ಚೇಸ್ ಮಾಡಿದ್ದು ಕೂಡ. ಇದು ನನ್ನ ಸೀಮಂತದ ಸಾರಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ನಿನ್ನೆಯ ವಿಡಿಯೋವನ್ನೇ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೇನೆ, ಅಂದರೆ ನಿನ್ನೆಯ ವ್ಲಾಗನ್ನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಸೊ ಇವತ್ತು ಡೈಲಿ ಬ್ಲಾಗ್ ಮಾಡ್ತಿದ್ದೇನೆ. ಸದ್ಯಕ್ಕೆ ಫುಲ್ಲು ರಾಶಿ 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 ಇದೆ. ಸೊ ಬಟ್ಟೆಗಳೆಲ್ಲ ಮತ್ತೆ ಕೆಲವೊಂದು ಕೆಲಸ ಎಲ್ಲ ಉಂಟು. ಸೊ ಅದನ್ನು ನೀಟಾಗೆಲ್ಲ ಮರ್ಚಲಿಕ್ಕೆ ಉಂಟು. ಸೊ ಇವತ್ತಿನ ಬ್ಲಾಗಲ್ಲಿ ಡೈಲಿ ಲೈಫ್ ಹೇಗೆ ಇರುತ್ತೆ ಅಂತ ಕಂಪ್ಲೀಟ್ ಆಗಿ ನೋಡ್ಬೋದು, ಬೆಳಗಿಂದ ರಾತ್ರಿ ತನಕ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಏನ್ ಕೆಲಸ ಮಾಡ್ತೇನೆ ಅಂತ ನಿಮ್ಗೆ ಸಹ ಗೊತ್ತಾಗ್ಬೇಕಲ್ಲ, ಅದಕ್ಕೆ ಟ್ರೈಪಾಡ್ ಅಲ್ಲಿ ಇಟ್ಟಿದ್ದೇನೆ. ಸೊ ಇಲ್ಲೆಲ್ಲ ರಾಶಿ ಹಾಕಿದ್ದಾರೆ, ಇದನ್ನೆಲ್ಲ ಈಗ ಕ್ಲೀನ್ ಮಾಡಬೇಕು. ನೋಡಿ, ಫುಲ್ ಕ್ಲೀನಿಂಗ್ ಕೆಲಸ ಇವತ್ತು. ಅದೆಲ್ಲ ಹೇರ್ ಆಯಿಲ್ ಇದೆಲ್ಲ ಉಂಟು, ಮತ್ತೆ ಇದು ಮಗುವಿದು ಆಯಿಲ್ ಮಸಾಜ್ ಮಾಡಲಿಕ್ಕೆ. ಸೊ ಎಲ್ಲ ಉಂಟು, ಇದನ್ನೆಲ್ಲ ಫುಲ್ ನೀಟಾಗಿ ಕ್ಲೀನ್ ಮಾಡಬೇಕು. ನನ್ನ ಮಗಳು ಹೇಗೆ ಮಾಡಿದ್ದಾಳೆ ನೋಡಿ, ರೂಮನ್ನು ಎಲ್ಲ ತೆಗ್ದು ಸೊ ಇಷ್ಟು ಮಾಡಿಟ್ಟಿದ್ದಾಳೆ. ಇದನ್ನ ಈಗೆಲ್ಲ ಫುಲ್ ಕ್ಲೀನ್ ಮಾಡಬೇಕು. ಇಲ್ಲೆಲ್ಲ ನನ್ನದೇ ಬಟ್ಟೆ ಎಲ್ಲ ರಾಶಿ ಉಂಟು. ಸೊ ಇದನ್ನ ಕ್ಲೀನ್ ಮಾಡಬೇಕು. ಮತ್ತೆ ಇವಳದ್ದುಂಟು, ಅದೆಲ್ಲ ಆಯಿಲ್ಗೆ ಸಂಬಂಧಪಟ್ಟದ ಲಾಸ್ಟ್ ಉಂಟು, ಅದನ್ನೆಲ್ಲ ಈಗ ನೀಟಾಗಿ ಕ್ಲೀನ್ ಮಾಡಬೇಕು. ಮತ್ತೆ ಗಾಡ್ರೇಜ್ ಕೂಡ ಸ್ವಲ್ಪ ಚೇಚಾಗಿದೆ. ಸೊ ಇದನ್ನು ಕೂಡ ಕ್ಲೀನ್ ಮಾಡಬೇಕು ಚೆನ್ನಾಗಿ. ಕ್ಲೀನ್ ಆದ ನಂತರ ವಿಡಿಯೋ ಮಾಡ್ತೇನೆ, ಹೇಗಿರುತ್ತೆ ಅಂತ ನೀವೇ ಹೇಳಿ. ಎಂತ ಮಾಡ್ಲಿಕ್ಕೂ ನನ್ನ ಮಗಳು ಬಿಡ್ತಾ ಇಲ್ಲ, ಎಂತ ಮಾಡ್ಲಿಕ್ಕೂ ಬಿಡ್ತಾ ಇಲ್ಲ ಇವಳು. ನೋಡಿ ಉಪದ್ರ ಮಾಡೋದು. ಎಲ್ಲಿಗೆ ಬಂದಿದ್ದಾಳೆ ನೋಡಿ, ಮಂಚದಿಂದ ಬಿಡುದೇ ಇಲ್ಲ, ಹೀಗೆ ಮಾಡೋದು ನೋಡಿ. ಮತ್ತೆ ಎಲ್ಲಿ ನಂಗೆ ಕ್ಲೀನಿಂಗ್ ಮಾಡ್ಲಿಕ್ಕೆ ಟೈಮ್ ಸಿಗ್ತದೆ? ಎಡಿಟ್ ಮಾಡಬೇಕು, ಕ್ಲೀನಿಂಗ್ ಮಾಡಬೇಕು. ಓ ತಾಗಂಡ ಇಜ್ಜಿ. ಎಸ್, ಕ್ಲೀನಿಂಗ್ ಮಾಡುವ. ನೋಡಿ, ಕ್ಲೀನಿಂಗ್ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಇವಳು. ಫುಲ್ ನೋಡಿ, ಎಲ್ಲ ರಾಶಿ ರಾಶಿ ಉಂಟು. ಅಲ್ಲಿಗೆ ಫುಲ್ ನೀಟಾಗಿ ಕ್ಲೀನ್ ಮಾಡಬೇಕು. ವಿಡಿಯೋ ಮಾಡುವ ಅಂತ ಹೇಳಿದ್ರೆ ಇವಳು ಬಿಡ್ತಾ ಇಲ್ಲ, ಕೈಯಲ್ಲಿ ಹಿಡ್ಕೊಳ್ಬೇಕಂತ ಇವಳನ್ನ. ಇದು ಲಚ್ಚು, ಇದು ತೊಟ್ಟಿಲು. ಆಕ್ಚುಲಿ ಏನ್ ಗೊತ್ತಾ, ನನ್ನ ಹಸ್ಬೆಂಡಿಗೆ ಎಲ್ಲ ಎದುರು ನೇತಾಡಿಕೊಂಡು ಇರ್ಬೇಕಂದ್ರೆ, ನೇತಾಡಿಕೊಂಡು ಅಂತ ಮೀನ್ಸ್ ಎಲ್ಲ ಕೈಗೆ ಸಿಗುವಾಗೆ ಇರ್ಬೇಕು. ನನ್ಗೆ ಸಿಗ್ಲಿದ್ರೆ ಮತ್ತೆ ಬೊಬ್ಬೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಅವರದ್ದು ಮಾತ್ರ ಇಲ್ಲಿರುದು. ಮತ್ತೆ ನನ್ನದೆಲ್ಲ ಈ ಮಂಚದ ಅಡಿಯಲ್ಲಿ ಒಂದು ಏನು ಸ್ಪೇಸ್ ಇದೆ. ಸೊ ಅಲ್ಲಿ ನಾನು ಮರ್ಚಿರ್ತೇನೆ, ಅದನ್ನು ಕೂಡ ತೋರಿಸ್ತೇನೆ ನಿಮಗೆ. ಜಸ್ಟ್ ವೇಟ್. ಎಸ್, ಇವರ ಡ್ರೆಸ್ ಎಲ್ಲ ಆಯ್ತು ಮರ್ಚಿ. ನೋಡಿ, ನನ್ನ ಡ್ರೆಸ್ ಎಲ್ಲ ಉಂಟು ಕೆಲವು. ಸೊ ಅದನ್ನೆಲ್ಲ ಮರ್ಚಲಿಕ್ಕೆ ಉಂಟು. ಜೊತೆಗೆ ನಾನು ಮೊನ್ನೆ ಸಾರಿದು ಕಲೆಕ್ಷನ್ಸ್ ಬಗ್ಗೆ ವಿಡಿಯೋ ಮಾಡಿದ್ದೆ ಅಲ್ವಾ. ಸೊ ಇವತ್ತು ನನ್ನ ಹಸ್ಬೆಂಡ್ ಮನೇಲಿ ನನ್ನ ಸಾರಿ ಉಂಟಲ್ಲ, ಧಾರೆ ಸೀರೆ, ಅದೆಲ್ಲ ನನಗೆ ತೋರಿಸಿದೆ. ಅಂತೂ ಮರ್ಚಿಡ್ಲಿಕ್ಕೆ ಉಂಟಲ್ಲ. ಸೊ ಅದನ್ನು ಕೂಡ ಇವತ್ತಿನ ಬ್ಲಾಗ್ ತೋರಿಸ್ತೇನೆ ನಿಮಗೆ, ಹೇಗುಂಟು ಏನಿತ್ತ ಅಂತ ಡಿಸೈನ್ಸ್ ಎಲ್ಲ ನಿಮಗೆ ತೋರಿಸ್ತೇನೆ. ಎಸ್, ಫಸ್ಟಿಗೆ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅದನ್ನು ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಬಟ್ಟೆಗಳನ್ನೆಲ್ಲ ಇಲ್ಲಿ ರಾಶಿ ಹಾಕಿದ್ದೇನೆ. ಒಂದು ಸಾರಿ ಕೂಡ ಇಟ್ಟಿದ್ದೇನೆ, ಅದರಲ್ಲಿ ಮಗಳು ಆಟ ಆಡ್ತಿದ್ದಾಳೆ, ಅವಳನ್ನು ಕೂಡ ನೋಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಸಾರಿ ಕಲೆಕ್ಷನ್ ಕೂಡ ನಿಮಗೆ ತೋರಿಸ್ತೇನೆ ಇವತ್ತು, ಬನ್ನಿ.
ಎಸ್ ಫಸ್ಟ್ ನಂದು ಫಸ್ಟ್ ಈಗ ನಾನು ನನ್ನ ಧಾರೆ ಸೀರೆ ಯಾವುದು ಅಂತ ತೋರಿಸ್ತೇನೆ. ಇಲ್ಲಿ ಸಾರಿ ನಾನು ಜಾಸ್ತಿ ಇಟ್ಕೊಂಡಿಲ್ಲ, ಯಾಕಂತ ಹೇಳಿದ್ರೆ ಗಾರ್ಡನ್ ಸ್ವಲ್ಪ ಸಣ್ಣದು, ನಮ್ದು ರೂಮ್ ಸ್ವಲ್ಪ ಸಣ್ಣದಲ್ವಾ, ಸೊ ಹಾಗಾಗಿ ನಾನೆಲ್ಲ ಜಾಸ್ತಿ ಇರ್ಲಿಲ್ಲ. ಇದು ಫಸ್ಟ್ ನಾನು ಬ್ಲೌಸ್ ಡಿಸೈನ್ ತೋರಿಸ್ತೇನೆ. ಇದು ನನ್ನ ಧಾರೆ ಸೀರೆದು ಬ್ಲೌಸ್ ಡಿಸೈನ್ ನೋಡಿ, ಚೆನ್ನಾಗುಂಟಾ? ಎಷ್ಟು 6,000 ಆಗಿದೆ ಬ್ಲೌಸಿಗೆ ಆ ಟೈಮಲ್ಲಿ. ಈಗೆಲ್ಲಿದ್ರೆ ಜಾಸ್ತಿ ಇರ್ತದೆ ನೋಡಿ, ಫುಲ್ ಸ್ಟೋನ್ ವರ್ಕ್ ಇದೆಲ್ಲ ಮಾಡಿರೋದು ಇವರು ಜಯಂತಿ ಆಂಟಿ ಅಂತ, ನನ್ನ ಚಿಕ್ಕಮ್ಮನ ಫ್ರೆಂಡ್, ಮೊಟ್ಟೆದಡ್ಕದಲ್ಲಿ ಅವರ ಶಾಪ್ ಉಂಟು. ಸೊ ನೋಡಿ ಹೇಗುಂಟು ಕಮೆಂಟ್ ಮಾಡಿ ಆಯ್ತಾ. ಬ್ಯಾಕ್ ತೋರಿಸ್ಬೇಕಾ? ಓಕೆ ನೋಡಿ, ಫುಲ್ ಡಿಸೈನ್. ಇದು ನನ್ನ ಧಾರೆ ಸೀರೆಯ ಬ್ಲೌಸ್ ಡಿಸೈನ್. ಓಕೆನಾ? ಆಚೆ ಮಗಳು ಕೂಡ ಆಚೆ ಹೋಗ್ತಿದ್ದಾಳೆ, ಅವಳೊಂದ್ಸ ನೋಡ್ಕೊಳ್ಬೇಕು ನೋಡಿ. ಇದರದ್ದು ಫೋಟೋ ಉಂಟು, ನಾನು ಹಾಕ್ತೇನೆ ಆಯ್ತಾ. ಇದು ಒಂದು ಎರಡು ಸಲ ಹಾಕಿದ್ದೇನೆ ಮದುವೆ ಧಾರೆ ಸೀರೆಗೆ ಉಟ್ಟ ನಂತರ 2 ಸಲ ಹಾಕಿದ್ದೇನೆ ಈ ಸಾರಿ. ಒಂದು ಮದುವೆ ಫಂಕ್ಷನ್ಗೆ, ಮತ್ತೊಂದು ಟೆಂಪಲ್ಗೆ ಹೋಗುವಾಗ ಹಾಕಿದ್ದೇನೆ. ನನಗೆ ತುಂಬಾ ಇಷ್ಟ ಈ ಸ್ಯಾರಿ. ಬಟ್ ಏನ್ ಗೊತ್ತಾ, ಈ ಸ್ಟೋನ್ ವರ್ಕ್ ಆಗಿರೋದ್ರಿಂದ ಇಲ್ಲೆಲ್ಲ ಹೋಗಿದೆ ನೋಡಿ, ಇದೆಲ್ಲ ನೂಲೆಲ್ದು ಹೋಗ್ತದೆ. ಇದು ನಾನು ಪರ್ಚೇಸ್ ಮಾಡಿರೋದು ರಾಧಾಸಿಂದ, ಪುತ್ತೂರಿಂದ. ಎಷ್ಟು ಕೊಟ್ಟಿದ್ದೇನೆ ಹೇಳ್ಬೇಕಾ? ಸಾರಿ, ಈ ಸಾರಿಗೆ ಎಷ್ಟು 13,000-14,000 ಏನು. ಬಂದು ನೋಡಿ ಗೊಬ್ಬರ ಇದಕ್ಕೆ ದಾತಬೋಡು ಎಸ್ ನೋಡಿ, ದಾರ ಸೀರೆ. ಇದಕ್ಕೆ ನಾನು ಹೊಂಚಿಡಿಸಿದ್ದೇನೆ, ಅಂದ್ರೆ ನೀವು ಎಂತ ಹೇಳ್ತೀರಿ ಗೊತ್ತಿಲ್ಲ ನನಗೆ. ನೋಡಿ ಇಷ್ಟೇ ಸಣ್ಣದ್ರಲ್ಲಿ ಕಾಣ್ತದ. ನಾನು ಸ್ವಲ್ಪ ಬ್ಯಾಕ್ ಹೋಗ್ಬೇಕಾಗ್ತದೆ, ಮತ್ತೆ ವಾಯ್ಸ್ ಕೇಳಿಕ್ಕಿಲ್ಲ ಅಂತ ಹೇಳಿ ನಾನು ಹತ್ತಿರದಿಂದ ಮಾಡ್ತಿದ್ದೇನೆ. ಎಸ್, ಇದು ನನ್ನ ಧಾರೆ ಸೀರೆ ಆಯ್ತಾ. ಇರ್ತೇನೆ ಇಲ್ಲಿ ಫುಲ್ ಧಾರೆ ಸೀರೆ, ಫುಲ್ ಡಿಸೈನ್ ಅದೇ, ಚೇಂಜ್ ಇಲ್ಲ. ಮತ್ತೆ ಇದೊಂದು ಸಾರಿ, ಇದು ನನಗೆ ತುಂಬಾ ಫೇವ್ರೆಟ್ ಸಾರಿ. ಇದನ್ನು ನಾನು ಅಲ್ಲಿ ರಾಧಾಸಿಂದಲೇ ಪರ್ಚೇಸ್ ಮಾಡಿರೋದು, ಮದುವೆ ಟೈಮಲ್ಲಿ ಪರ್ಚೇಸ್ ಮಾಡಿರೋದು. ಮದುವೆ ನಂತರ ಅಲ್ಲಿಗೆ ಟೆಂಪಲ್ಗೆಲ್ಲ ಹೋಗ್ಲಿಕ್ಕೆಲ್ಲ ಬೇಕಾಗ್ತದಲ್ಲ, ಸೊ ಅದನ್ನ ಇದರ ಬ್ಲೌಸ್ ಕೂಡ ತೋರಿಸ್ತೇನೆ. ಇದ್ರಾಗ ಬ್ಲೌಸ್ ನಾನು ರೌಂಡ್ ಆಗಿ ಎಂತ ಹೇಳ್ತಾ ಇದಕ್ಕೆ, ಬೋಟ್ ನೆಕ್ ಅಲ್ಲಿ ಇಲ್ಲಿ ಎಲ್ಲ ಮರ್ಚ್ಬೇಕಷ್ಟೇ ಅಲ್ವಾ, ಮರ್ಚಿಟ್ಟಿದ್ದೆ. ಬಟ್ ನೋಡಿ, ಬೋಟ್ ನೆಕ್ ಅಲ್ಲಿ ಹೊಲಿಸಿರೋದು. ಬೋಟ್ ನೆಕ್ ಅಂತ ಹೇಳಿದ್ರೆ ಇಲ್ಲಿ ಹೀಗೆ ಬರ್ತದೆ ನೋಡಿ, ಬ್ಯಾಕ್ ಇಲ್ಲಿ ಒಂದು ಬಟನ್ ಉಂಟು ಇಲ್ಲಿ ಒಂದು. ಮತ್ತೆ ಈ ಸಾರಿ ನೀವು ಲಾಸ್ಟ್ ಲಾಗ್ ಅಲ್ಲಿ ನೋಡಿರ್ಬೋದು, ಒಂದು ಮೆಹಂದಿ ಫಂಕ್ಷನ್ಗೆ ನಾನು ಹೋಗಿದ್ದೆ ಅಲ್ವಾ. ಇದು ನನ್ನ ಪ್ರೀ ವೆಡ್ಡಿಂಗ್ ಶೂಟ್ ಇದ್ದು ಸಾರಿ. ಇದು ಕೂಡ ನಂಗೆ ತುಂಬಾ ಫೇವ್ರೇಟ್. ಇದೊಂಥರ ಡಬಲ್ ಕಲರ್, ಈ ಕಲರ್ ಮತ್ತೆ ಈ ಕಲರ್ ನೋಡಿ, ಡಬಲ್ ಕಲರ್ ತುಂಬಾ ಚೆನ್ನಾಗಿದೆ. ಉಡ್ಲಿಕ್ಕೂ ಒಂಥರ ಪರ್ಫೆಕ್ಟ್ ಆಗ್ತದೆ. ಸೊ ನೆಕ್ಸ್ಟ್ ಬೇರೆ ತೋರಿಸ್ಬೇಕು ರಪ್ಪ. ಎಸ್, ಇದೊಂದು ಸಾರಿ ಉಂಟು. ಇದು ಕೂಡ ಸಾರಿ ನೋಡಿರ್ಬೋದು ನೀವು, ನಾನು ಮೊನ್ನೆ ಶೃಂಗೇರಿ ಉಟ್ಟದ್ದು ಇದೇ ಸಾರಿ. ಸೊ ಇದು ನಂಗೆ ಮೇಲ್ ಸಾರಿ, ಅಂದ್ರೆ ಹಸ್ಬೆಂಡ್ ಮನೆಯಿಂದ ಮದ್ವೆ ಟೈಮಲ್ಲಿ ಫಸ್ಟ್ ಹೋಗಂತ ಸಾರಿ. ಇದು ಡಿನ್ನರ್ಗೆ ಉಡ್ಲಿಕ್ಕೆ ಅಂತ ಹೋಗುದು. ಇದು ಸಾರಿ ಚೆನ್ನಾಗುಂಟಾ? ಇದಕ್ಕೆಷ್ಟು 4-5 ಸಾವಿರ ಏನೋ ಆಗಿದೆ. ಇದು ಕೂಡ ರಾಧಾಸಿಂದ ಪರ್ಚೇಸ್ ಮಾಡಿರೋದು. ಈ ಸಾರಿಗೆ ಎಷ್ಟು ಅಂತ ಕೇಳ್ಬೋದು ನೀವು. ಈ ಸಾರಿ ಕೂಡ ರಾಧಾಸಿಂದ ಪರ್ಚೇಸ್ ಮಾಡಿರೋದು. ಎಷ್ಟು 2,500 ಸಾವಿರ ಕೊಟ್ಟಿದ್ದೇನೆ. ಮತ್ತೆ ನಾನು ಕಾಸ್ಟ್ಲಿ ಸೀರೆ ಎಲ್ಲ ತಗೊಳ್ದೆ, ಯಾಕಂದ್ರೆ ಸಾರಿ ಜಾಸ್ತಿ ಉಳಿದಿಲ್ಲ ಅಲ್ವಾ. ಸುಮ್ಮನೆ ಕಾಸ್ಟ್ಲಿ ಸೀರೆ ತಗೊಂಡು ಪ್ರಯೋಜನ ಏನು? ಸೊ ಪ್ರಯೋಜನ ಆಗ್ಬೇಕಲ್ಲ. ಸೊ ಹಾಗಾಗಿ ಈ ಸಾರಿ ಕೂಡ ರೀಸೆಂಟ್ ಆಗಿ ನೀವು ಬ್ಲಾಗ್ ನೋಡಿರ್ಬೋದು, ನಾನು ಸೂರ್ಯ ದೇವಸ್ಥಾನಕ್ಕೆ ಹೋಗಿದ್ದೆ. ಓಕೆನಾ? ಸೊ ಅಲ್ಲಿ ಹೋಗಿ ಉಟ್ಕೊಂಡಿದ್ದೆ. ಇದು ನಂಗೆ ಯಾಕೆ ಇಷ್ಟ ಅಂತ ಹೇಳಿದ್, ನಾನು ಆಕ್ಚುಲಿ ಒಂದು ಸ್ಕರ್ಟ್ ಹೊಲಿಸುವ ಅಂತ ತಗೊಂಡದ್ದು. ಬಟ್ ಈ ಸಾರಿ ಇದು ಕಲರ್ ನಂಗೆ ಲೈಕ್ ಆಗಿ ಇದನ್ನ ಹಾಗೆ ಇಟ್ಕೊಂಡಿದ್ದೇನೆ. ಇದು ಸ್ಲೇಟ್ ಕಲರ್ ನೋಡಿ. ಇದರ ಫೋಟೋ ಇದೆ, ನಾನು ಬೇಕಾದ್ರೆ ಹಾಕ್ತೇನೆ. ಇದರ ಬ್ಲೌಸ್ ಕೂಡ ಉಂಟು, ಎಲ್ಲ ಬೀಳ್ತಾ ಉಂಟು. ಇಲ್ಲಿ ಬ್ಲೌಸ್ ಡಿಸೈನ್ ನೋಡಿ, ಈ ತರ ಇಟ್ಟಿದ್ದಾನೆ. ಇದು ಕೂಡ ನನ್ನ ಮದುವೆದೆಲ್ಲ ಬ್ಲೌಸ್ ಡಿಸೈನ್ ಎಲ್ಲ ಮಾಡಿರೋದು ಅದೇ ಜಯಂತಿ ಆಂಟಿ ಅಂತ, ಟೈಲರ್, ಮುಠದರ್ಕದಲ್ಲಿ ಜಂಕ್ಷನ್ ಅಲ್ಲೇ ಉಂಟು ಟೈಲರ್ ಶಾಪ್. ಅವ್ರು ಫ್ಯಾಷನ್ ಡಿಸೈನರ್ ಅಂತೆ, ತುಂಬಾ ಚೆನ್ನಾಗಿ ಬ್ಲೌಸ್ ಡಿಸೈನ್ ಹೊಲಿತಾರೆ. ಈ ಸಾರಿ ಕೂಡ ಉಟ್ಟಿದ್ದೇನೆ, ಯಾವಾಗ ಗೊತ್ತುಂಟ, ರೀಸೆಂಟ್ ಬ್ಲಾಗ್ ಅಲ್ಲಿ ನೋಡಿದ್ರೆ ನೀವು, ವರಮಹಾಲಕ್ಷ್ಮಿಗೆ ನಾನು ಇದೇ ಸಾರಿಯನ್ನು ಉಟ್ಟಿರೋದು.
ಇದು ನನಗೆ ಮನೆಗೆ ಗಂಡು ನೋಡಲಿಕ್ಕೆ ಬರ್ತಾರಲ್ಲ, ಸೊ ಆ ಟೈಮಲ್ಲಿ ತೆಗೆದ ಸಾರಿ. ಇದಕ್ಕೆ 3,500 ಕೊಟ್ಟಿದ್ದೇನೆ ರಾಧಾಸಲ್ಲಿ ಪರ್ಚೇಸ್ ಮಾಡಿ. ಇದು ಕೂಡ ಬ್ಲೌಸ್ ಸಿಂಪಲ್ ಗೊಂಡೆ ಟೈಪಲ್ಲಿ, ಗೊಂಡೆಲ್ಲ ಅಂತ ಹೇಳ್ತಾರೆ ಅದಕ್ಕೆ, ಪುಗ್ಗೆ. ಸೊ ಆ ಟೈಪಲ್ಲಿ ಬ್ಲೌಸ್. ನನ್ನ ಫೋಟೋಸ್ ಇದೆ, ಅದನ್ನು ಹಾಕ್ತೇನೆ, ಗೊತ್ತಾಗ್ಬೋದು. ಇದು ಪಿಂಕ್ ಸಾರಿ ಅಲ್ಲ, ಇದು ನನ್ನ ಸೀಮಂತದ ಸಾರಿ. ಇದು ನಾನು ನಾಮಕರಣದ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ಅಥವಾ ಸೀಮಂತದ ವಿಡಿಯೋ ಕೂಡ ನೋಡಿರ್ಬೋದು. ಸೊ ಅದಕ್ಕೆ ಇಟ್ಟಿದ್ದೆ ನಾನು ನೋಡಿ. ಇದು ನನ್ನ ಸೀಮಂತದ ಸಾರಿ ನೋಡಿ, ಚೆನ್ನಾಗುಂಟಾ? ಇದಕ್ಕೆ ನಾನು ಜಾಸ್ತಿಯನ್ನು ಚೆನ್ನಾಗಿ ಹೊಲಿಸ್ಲಿಲ್ಲ ಇದನ್ನ, ಯಾಕಂತ ಹೇಳಿದ್ರೆ ದಪ್ಪ ಇದ್ದಲ್ವಾ ಬ್ಲೌಸ್. ನೆಕ್ಸ್ಟ್ ಕೂಡ ಹೊಲಿಸ್ಬೋದು ಅಂತ ಹೇಳಿ ಬ್ಲೌಸ್ ರೀಸನ್ ಇದ್ರಲ್ಲೇ ಉಂಟು. ಅದೇ ನನ್ಗೆ ಆಗ ಪಿಂಕ್ ಕಾಣಿಸ್ತಲ್ವಾ ಬ್ಲೌಸ್ ಡಿಸೈನ್, ಇದ್ರದ್ದು ನಾನು ಹೊಲಿಸ್ಲಿಲ್ಲ. ನೆಕ್ಸ್ಟ್ ಹೊಲಿಸ್ಬೋದು ಅಂತ ಹೇಳಿ. ಸೊ ಬ್ಲೌಸ್ ಡಿಸೈನ್ ಇದ್ರಲ್ಲಿ ಉಂಟು, ತೆಗ್ದಿದಾರ ಅಂತ ಮೋಸ್ಟ್ಲಿ ಇಲ್ಲ, ಉಂಟು ನೋಡಿ ಬ್ಲೌಸ್ ಇದ್ರಲ್ಲೇ ಉಂಟು. ನಾನು ಎಕ್ಸ್ಟ್ರಾ ಬ್ಲೌಸ್ ತಕೊಂಡು ಅದನ್ನ ಹೊಲಿಸಿರೋದು, ಬ್ಲೌಸ್ ಪೀಸ್ ತಕೊಂಡು. ನಂದು ಸಾರೀಸ್ ಎಲ್ಲ ಎಲ್ಲಿ ಇಟ್ಟಿದೆ ಅಂತ ನನಗೆ ನೆನಪಿಲ್ಲ. ಈಗ ಇಂಥದನ್ನ ತೋರಿಸಿದ್ದೇನೆ ಅಷ್ಟೇ. ನಾನು ಮೊನ್ನೆ ಹೇಳಿದ್ದೆ, ಮೊನ್ನೆ ಬ್ಲಾಗ್ ಅಲ್ಲಿ ಇದು ಎಂತ, ಇದು ಸಾರಿಯಲ್ಲಿ ಹೋಲಿಸಿದ ಸ್ಕರ್ಟ್ ನೋಡಿ. ನನ್ನ ಸೀಮಂತಕ್ಕೆ ಅಂತ ಹೇಳ್ತೇನೆ, ಮೆಹಂದಿ ಫಂಕ್ಷನ್ಗೆ ನಾನು ಹಾಫ್ ಸಾರಿ ಟೈಪ್ ಅಲ್ಲಿ ಇಟ್ಟಿದ್ದಲ್ಲ. ಸೊ ಇದು ಅದ್ರದ್ದು ನೋಡಿ, ಇದಕ್ಕೆ ಇದೆಲ್ಲ ಉಂಟು ಎಂತ ಬಾರ್ಬಿ ಟೈಪ್ ಅದೆಲ್ಲ. ಇದು ಚೆನ್ನಾಗುಂಟು. ಇದು ಇನ್ನೊಂದ್ಸಲ ಹಾಕ್ಬೇಕು ನಂಗೆ. ಇದನ್ನೊಂದು ಸುವರ್ಣ ಸೂಪರ್ ಸ್ಟಾರಿಗೆ ಹಾಕಿದ್ದೇನೆ, ಮತ್ತೆ ಹಾಕ್ಲಿಲ್ಲ ನಾನು. ನೋಡೋ ಯಾವ ಟೈಮ್ ಸಿಗ್ತದೆ ಆಗ ಹಾಕ್ಬೇಕು. ಎಸ್, ಇದೊಂದು ಸಾರಿ ಸಿಂಪಲ್ ಸಾರಿ, ನಾನು ಫೋಟೋ ಹಾಕ್ತೇನೆ. ಇದು ನನಗೆ ಮದುವೆಗೆ ಗಿಫ್ಟ್ ಸಿಕ್ಕಿರೋದು ಅಷ್ಟೇ. ಸದ್ಯಕ್ಕೆ ಇಷ್ಟೇ ಸಾರೀಸ್. ಮತ್ತೆ ಇಲ್ಲಿ ಇಟ್ಟಿದೆ ನನಗೆ ನೆನಪಿಲ್ಲ, ಎಲ್ಲ ಹುಡುಕ್ಬೇಕಷ್ಟೇ. ಇನ್ನು ಕಾಟಿನ ಕೆಳಗೆ ಸ್ವಲ್ಪ ಸ್ಪೇಸ್ ಉಂಟು, ಅಲ್ಲಿ ಕೆಲವು ಇರಬೇಕು. ಸೊ ಎಲ್ಲ ಮಚ್ಚಿ ಈಗ ಕ್ಲೀನ್ ಮಾಡಿಡ್ಬೇಕು. ಸೊ ಸದ್ಯಕ್ಕೆ ಇಷ್ಟೇ ಸಾರಿ ಕಲೆಕ್ಷನ್ಸ್. ಏನಾದರೂ ಇದ್ರೆ ನಾನು ಮತ್ತೆ ತೋರಿಸ್ತಿರ್ತೇನೆ ತಂಗಿ ಸಿಕ್ಕಿದ್ರೆ. ಮತ್ತೆ ಒಂದು ವೇಳೆ ಟೈಮ್ ಜಾಸ್ತಿ ಆದ್ರೆ ವ್ಲಾಗ್ ಕಂಟಿನ್ಯೂ ಆಗ್ತದೆ ನಾಳೆಗೆ, ಆಯ್ತಾ? ಓಕೆನಾ? ಸೊ ನೋಡ, ಈಗ ಸದ್ಯಕ್ಕೆ ಕ್ಲೀನ್ ಮಾಡಿಕೊಂಡು. ಎಸ್, ಆ ಸೈಡ್ ಇದೆಲ್ಲ ಆಯ್ತು, ಆಲ್ಮೋಸ್ಟ್ ಎಲ್ಲ ಆಯ್ತು. ಈಗ ಈ ಸೈಡ್ ಇದೆಲ್ಲ ಉಂಟಲ್ಲ, ಸೊ ಗಲೀಜಿ ಕಾಣ್ತದೆ. ಸೊ ಹಾಗಾಗಿ ಫುಲ್ ಇದನ್ನೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಬೇಗ ಕ್ಲೀನ್ ಮಾಡಿ ಮತ್ತೆ ಇದೆಲ್ಲ ಬಟ್ಟೆ ಎಲ್ಲ ಮರ್ಚಿಲಿಕ್ಕೆ. ಸೊ ನಾನು ಮತ್ತೆ ವಿಡಿಯೋ ಮಾಡ್ಬೇಕಾದ್ರೆ ಬ್ಯಾಕ್ ಕ್ಯಾಮರಾದಲ್ಲಿ ವಿಡಿಯೋ ಮಾಡೋದು. ಸೊ ಹಾಗಾಗಿ ನಾನು ಒಂದ್ಸಲ ವಿಡಿಯೋ ಮಾಡುವ ಅಂತ ಹೇಳಿ ಈಗ ವಿಡಿಯೋ ಮಾಡ್ತಿದ್ದೇನೆ. ಸೊ ಬನ್ನಿ ಕ್ಲೀನ್ ಮಾಡುವ. ಇದು ನೋಡಿ, ಇದು ನಾನು ಆಕ್ಚುಲಿ ಏನ್ ಗೊತ್ತಾ, ಉದಯವಾಣಿಗೆ ಕಳಿಸುವ ಅಂತ ಇದೆ. ಉದಯವಾಣಿಗೆ ಈ ತರ ಫೋಟೋ ಕಳಿಸ್ಲಿಕ್ಕೆಲ್ಲ ಕಳಿಸುವ ಅಂತ ಇದೆ. ಬಟ್ ನಾನು ಕಳಿಸ್ಲಿಲ್ಲ. ಯಾಕೆಂತ ಹೇಳಿದ್ರೆ ಬೇಡ, ಮಗುವಿನ ಫೋಟೋಗೆ ದೃಷ್ಟಿ ಆಗುದು. ಹಾಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೇನೆ, ಬಟ್ ಬೇಡ ಅಂತ. ಕೃಷ್ಣ ವೇಷದ 2 ಉಂಟು ಫೋಟೋ. ಇದನ್ನ ಫ್ರೇಮ್ ಹಾಕಿಸ್ಬೇಕು. ಒಂದು ಮನೆಗೆ ಕೊಡ್ಬೇಕು, ತಾಯಿ ಮನೆಗೆ, ಮತ್ತೊಂದು ಇಲ್ಲಿ ಇಟ್ಕೊಳ್ಬೇಕು. ಒಂದು ದೊಡ್ಡ ಫೋಟೋ ಮಾಡ್ಬೇಕು ಅಂತ ಉಂಟು. ನೋಡೋ ಯಾವ್ದು ಟೈಮ್ ಸಿಗ್ತದೆ ಅಂತ. ಏನ್ ಗೊತ್ತಾ, ಇದು ನನ್ನ ಸುವರ್ಣ ಸೂಪರ್ ಸ್ಟಾರ್ ಇತ್ತು. ಇದು ನನ್ನ ಅಲ್ಲಿ ಶೋಕೇಸ್ ಅಲ್ಲಿ ಇಟ್ಟಿದ್ದೆ, ಅಲ್ಲಿ ಕೆಳಗೆ ಬಿದ್ದು ಇದ್ರದ್ದೆಲ್ಲ ಫ್ರೇಮ್ ಎಲ್ಲ ಹೋಗಿದೆ. ಇದನ್ನೆಲ್ಲ ಹಾಕಿಸ್ಬೇಕಷ್ಟೇ. ಸೊ ಹಾಗೆ ಇಟ್ಟಿದ್ದೇನೆ. ಮತ್ತೆ ಇದು ನನಗೆ ಅದೇ ಕಲಾರತ್ನ ಪ್ರಶಸ್ತಿ ಸಿಕ್ಕಿತ್ತಲ್ವಾ ಲಾಸ್ಟ್ ಟೈಮ್, ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಇದ್ದು. ಸೊ ಇದೆಲ್ಲ ಫ್ರೇಮ್ ಹಾಕ್ಲಿಕ್ಕೆಲ್ಲ ಒಟ್ಟಿಗೆ ಇಟ್ಟಿದ್ದೇನೆ. ಸೊ ಇದೆಲ್ಲ ಆದಷ್ಟು ಬೇಗ ಫ್ರೇಮ್ ಹಾಕಿಸ್ಲಿಕ್ಕೆ ಉಂಟು ನನಗೆ. ಮತ್ತೆ ನಾನು ಯೂಟ್ಯೂಬ್ಗೆ ಸಂಬಂಧಪಟ್ಟದಲ್ಲಿ ಇದರಲ್ಲಿ ಬರ್ದಿರ್ತೇನೆ. ಏನಾದ್ರು ಸ್ಕ್ರಿಪ್ಟ್ ಅದೆಲ್ಲ ಏನಾದ್ರೆ, ಅಂದ್ರೆ ನಾನೀಗ ಕೆಲವು ಶಾರ್ಟ್ಸ್ ಎಲ್ಲ ಮಾಡ್ತೇನಲ್ಲ, ಸೊ ಅದೆಲ್ಲ ಸ್ಕ್ರಿಪ್ಟ್ ಇದ್ರೆ ಇದರಲ್ಲಿ ಬರ್ದಿರ್ತೇನೆ. ಇದರಲ್ಲಿ ಕೆಲವು ಬರ್ದಿಟ್ಟಿದ್ದೇನೆ, ನಿಮಗೆ ತೋರಿಸ್ತೇನೆ. ಈ ತರ ಬರ್ದಿರ್ತೇನೆ. ಫೈನಲಿ ಕಪಾಟು ಎಲ್ಲ ಫುಲ್ ಕ್ಲೀನ್ ಆಯಿತು. ಸೊ ಇನ್ನು ಆ ಕಡೆ ಗಾಡ್ರೇಜ್ ಆಗಿರ್ಬೋದು, ಮತ್ತೆ ಇಲ್ಲಿ ನಾನು ಹೇಳಿದ್ದೆಲ್ಲ ಕಾಟಿನ ಕೆಳಗೆ ಒಂದು ಸ್ಪೇಸ್ ಉಂಟು ಅಲ್ವಾ, ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಟ್ಟು. ಸೊ ಬನ್ನಿ ಬೇಗ ಕ್ಲೀನ್ ಮಾಡೋಣ. ಮಕ್ಕಳಿದ್ದ ಮನೆಯಲ್ಲಿ ಫುಲ್ ಸಿರಾಪ್ ಅದು ಇದು ಅಂತೆಲ್ಲ ಇರ್ತದಲ್ಲ, ಹಾಗೆ ಇಲ್ಲಿ ಕೂಡ ಉಂಟು.
ಮಕ್ಕಳು ಇದ್ದಂತಲ್ಲ ಎಲ್ಲ ಉಂಟು. ಸೊ ಇದೆಲ್ಲ ಒಂದು ಫುಲ್ ಕ್ಲೀನ್ ಆಗಿತ್ತೆ. ಸೊ ಇದು ಇಲ್ಲಿ ಒಂದು ಬಾಟಲ್ ಮತ್ತೆ ಇಸ್ತ್ರಿ ಪೆಟ್ಟಿಗೆ ಇಟ್ಟೆ ಅಷ್ಟೇ. ಸೊ ಇನ್ನು ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕು ನೋಡಿ. ಮತ್ತೆ ಒಲ್ಲಿಗೆಲ್ಲ ಉಂಟು, ಅದನ್ನೆಂತ ಮಾಡಿದ್ದು ನನ್ನ ಮ್ಯಾಟ್ ಯೋಗದ್ದು ಯೋಗಕ್ಕೆ ಹೋಗ್ತಿರುವಾಗ ತಗೊಂಡದ್ದು. ಇನ್ನು ಯೋಗ ಕಂಟಿನ್ಯೂ ಮಾಡಬೇಕು. ಸೊ ನೆಕ್ಸ್ಟ್ ನೋಡುವ. ಮತ್ತೆ ಅದೆಲ್ಲ ನನ್ನ ಮ್ಯಾರೇಜ್ ಟೈಮ್ ಇದೆಲ್ಲ ಬ್ಯಾಗ್ ಲಗೇಜ್ ಅದು ಇದು ಉಂಟೆಲ್ಲ. ಸೊ ಈಗ ಸದ್ಯಕ್ಕೆ ಗಾಡ್ರೇಜ್ ಎಲ್ಲ ಕ್ಲೀನ್ ಮಾಡ್ಬೇಕೆಲ್ಲ ತೆಗ್ದಿಟ್ಟಿದ್ದೇನೆ ಫುಲ್ ನೋಡಿ, ರಾಶಿ ಉಂಟು. ಇದೆಲ್ಲ ಆಯ್ತು. ಇನ್ನು ಮತ್ತೆ ಲಚ್ಚು ಇದು ಸ್ವಲ್ಪ ಕ್ಲೀನ್ ಮಾಡಿಕ್ಕೆ ಉಂಟು. ನಾನು ಹೇಳಿದೆಲ್ಲ ಕಾಟಿನ ಕೆಳಗೆ ಸ್ವಲ್ಪ ಸ್ಪೇಸ್ ಉಂಟು ಅಂತ ತೋರಿಸ್ತೇನೆ ನೋಡಿ, ನಗಡ್ಬೇಡಿ. ಇಲ್ಲಿ ಕೂಡ ರಾಶಿ ಉಂಟು ಡ್ರೆಸ್ ಎಲ್ಲ. ಸೊ ಇದನ್ನೆಲ್ಲ ನನಗೆ ಮರ್ಚಿಡ್ಬೇಕಷ್ಟೇ. ಇದು ಮನೆಯಲ್ಲಿ ಹಾಕೋ ಡ್ರೆಸ್ ಎಲ್ಲ ನಾನು ಇಲ್ಲಿ ಇಡೋದು, ಮತ್ತೆ ಒಳ್ಳೊಳ್ಳೆ ಡ್ರೆಸ್ ಎಲ್ಲ ಗಾಡ್ರೇಜಲ್ಲಿ ಇಡ್ತೇನೆ. ಮತ್ತೆ ನನ್ನ ಮನೆಯಲ್ಲಿ ತಾಯಿ ಮನೆಯಲ್ಲಿ ಜಾಸ್ತಿ ಉಂಟು ನನ್ನ ಡ್ರೆಸ್ ಎಲ್ಲ. ಇದರಲ್ಲಿ ನೋಡಿ ಎಷ್ಟು ಉಂಟು, ಇದೆಲ್ಲ ಮರ್ಚಿಡ್ಬೇಕೀಗ. ಇನ್ನೊಂದು ಆ ಕಡೆ ಉಂಟು, ಅದು ಅವರದ್ದು ನಾವು ಮುಟ್ಲಿಕ್ಕೆ ಹೋಗುದಿಲ್ಲ, ಮತ್ತೆ ಬೈತಾರೆ ಹಾಗೆ ಆಗಿದೆ ಹೀಗೆ ಆಗಿದೆ ಅಂತ. ಅದಕ್ಕೆ ನಾವು ಮುಟ್ಲಿಕ್ಕೆ ಹೋಗುದಿಲ್ಲ. ಸೊ ಅವರೇ ಇದು ಮಾಡ್ತಾರೆ. ಇದು ಕಾಟಿನ ಕೆಳಗೆ ನೋಡಿ. ಫೈನಲಿ ಎಲ್ಲ ಕ್ಲೀನಿಂಗ್ ಎಲ್ಲ ಆಯಿತು. ಇನ್ನು ಸೆಕೆಂಡ್ ಬ್ಲಾಗ್ ಸ್ಟಾರ್ಟ್ ಮಾಡಬೇಕಷ್ಟೇ ಇವತ್ತು. ಅದು ಫುಲ್ಲು ಟೈಮಿಂಗ್ ಸ್ವಲ್ಪ ಜಾಸ್ತಿ ಆಗಿದೆ, ಹಾಗಾಗಿ ಇವತ್ತು ರಾತ್ರಿ ತನಕ ವೀಡಿಯೋ ಮಾಡ್ತೇನೆ ಅಂತ ಹೇಳಿದೆ, ಬಟ್ ಆಗಲಿಲ್ಲ. ನೋಡುವ ಕಂಟಿನ್ಯೂ ಮಾಡಲಿಕ್ಕೆ ಆದರೂ ಮಾಡ್ತೇನೆ. ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ. ಸೊ ನಾಳೆ ವೀಡಿಯೋ ಸಿಗೋಣ. ಅಲ್ಲಿ ತನಕ